ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಹೋದ ವಾರದಲ್ಲಿ ನಾನು ಕ್ವಶನ್ ಆನ್ಸರ್ ಬರೀಲಿಕ್ಕೆ ಕೊಟ್ಟಿದ್ದೆ ನೋಟ್ಸಲ್ಲಿ. ನೋಡುವ ಇವತ್ತು ಯಾರೆಲ್ಲ ಕಲಿತು ಬಂದಿದ್ರೆ ಅಂತೇಳಿ. ಇವತ್ತು ಸಣ್ಣದೊಂದು ಕಿರು ಪರೀಕ್ಷೆ ಮಾಡ್ತೇನೆ, ಆಯ್ತಾ? ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮಳೆ ಹೇಗೆ ಬರುತ್ತದೆ? ಟೀಚರ್ ಅದು ಒಳ್ಳೆ ಮಕ್ಕಳು ಉಂಟ, ಟೀಚರ್ಗೆ ಗೊತ್ತಿಲ್ಲ, ಅದಕ್ಕೆ ನಮ್ಮ ಮಕ್ಕಳ ಹತ್ರ ಕೇಳೋದು. ನಂಗೆ ಗೊತ್ತುಂಟು. ಇವತ್ತು ಮೊದಲು ರಮೇಶ ಕೈ ಎತ್ತಿದ್ದಾರೆ, ಹೇಳು ನೋಡುವ. ಮೊದಲುಂಟಲ್ಲ, ಬಡ 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 ಅಂತ ಹೇಳಿ ಗುಡುಗು ಬರ್ತದೆ, ಆಮೇಲೆ ಮಳೆ ಬರ್ತದೆ. ಒಂದು ವಾಕ್ಯದಲ್ಲಿ ಉತ್ತರಿಸಲಿಲ್ಲ. ನಿನಗೆ ಅಧಿಕ ಪ್ರಸಂಗ ಜಾಸ್ತಿ ಆಗಿದೆ ಅಲ್ವಾ? ಕೈ ಎದುರು ಮಾಡು, ಕೈ ಎದುರು ಮಾಡ. ಟೀಚರ್ ತಪ್ಪಾಯ್ತು, ತಪ್ಪಾಯ್ತು. ಮಳೆ ಹಾಗೇನಲ್ವಾ ಬರೋದು, ಮತ್ತೀಗೆ ಬರೋದು? ಇವರು ಮನೆಯಲ್ಲಿ ಜಗಳ ಮಾಡಿ ಬಂದಿದ್ದಾರೆ ಕಾಯ್ಬೇಕು, ಅದೇ ನಮ್ಮ ಹತ್ರ ಮಕ್ಕಳ ಹತ್ರ ತೆಗೆಯುದು.